ಕೇದಾರಥೋನ ಟ್ರಸ್ಟ್ ವತಿಯಿಂದ ಉಡುಪಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡ ಹಾಡಿಲು ಭೂಮಿ ಕೃಷಿ ಆಂದೋಲನದಡಿ ಬೆಳೆದಂತಹ ಸಂಪೂರ್ಣ ಸಾವಯವ ಕುಚ್ಚಲಕ್ಕಿ ಉಡುಪಿ ಕೇದಾರ ಕಜೆ ಹೆಸರಿನಲ್ಲಿ ಮಾರುಕಟ್ಟೆಗೆ ಬರಲಿದ್ದು, ಆ ಪೈಕಿ ಸುಮಾರು 1 ಕ್ವಿಂಟಾಲ್ ಭತ್ತವನ್ನ ಬೆಳ್ತಿಗೆ ಅಕ್ಕಿಯನ್ನಾಗಿಸಿ ನಿನ್ನೆ ಶ್ರೀಕೃಷ್ಣನಿಗೆ ಸಮರ್ಪಿಸಲಾಯಿತು. ಕೇದಾರೋತ್ಥಾನ ಟ್ರಸ್ಟ್ ಅಧ್ಯಕ್ಷ ಹಾಗೂ ಶಾಸಕ ಕೆ ರಘುಪತಿ ಭಟ್ ಅವರು ಉಡುಪಿ ಶ್ರೀಕೃಷ್ಣ ದೇವರಿಗೆ ಸಮರ್ಪಿಸಿ ಬಳಿಕ ಪರ್ಯಾಯ ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ಹಸ್ತಾಂತರಿಸಲಾಯಿತು. ಯಲ್ಲಿ ಬರಡಾಗುವ ಸಾಧ್ಯತೆ ಇದೆ ಅನ್ನುವುದನ್ನು ನಾವು ಮನಗಂಡು ಈ ವ್ಯವಸ್ಥೆಯ ಅಡಿಯಲ್ಲಿ ಮುಂದುವರಿಬೇಕು ಅನ್ನುವ ಈ ಚಿಂತನೆಯ ಹಿಂದೆ ಈ ಬೆಳೆಯ ಸಮರ್ಪಣೆಯನ್ನು ಎಲ್ಲರೂ ನಡೆಸ್ತಾ ಇದ್ದಾರೆ.